ಸುರತ್ಕಲ್ ಸಮೀಪದ ಜೋಕಟ್ಟೆ ಬಳಿ ಅಕ್ರಮವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಬೃಹತ್ ಕಸಾಯಿಖಾನೆಗೆ ಪಣಂಬೂರು ರೌಡಿ ನಿಗ್ರಹ ದಳ ದಾಳಿ ನಡೆಸಿ ವಶಕ್ಕೆ ಪಡೆದಿದ್ದ 24 ದನಗಳನ್ನು ಮತ್ತೆ ಮಾಲಕನಿಗೆ ನೀಡುವಂತೆ ಜೆಎಂಎಫ್ಸಿ ನ್ಯಾಯಾಲಯ ಆದೇಶ ನೀಡಿದೆ. ಆದೇಶದ ಮೇರೆಗೆ ದನ, ಎಮ್ಮೆ, ಕರುಗಳು ಮತ್ತೆ ಜೋಕಟ್ಟೆಯಲ್ಲಿರುವ ಹಟ್ಟಿ ಸೇರಿವೆ. ಶನಿವಾರ ದನಗಳನ್ನು ಸಾಗಾಟ ಮಾಡುವಾಗ ಜೋಕಟ್ಟೆ ರೈಲ್ವೆ ಗೇಟ್ ಸಮೀಪ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದ ಘಟನೆಯೂ ನಡೆದಿದೆ. ಇದರ ವಿಡಿಯೋ ತುಣುಕು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಬೆದರಿಕೆ ಸಂದೇಶಗಳು ವಾಟ್ಸ್ಆಪ್ ಮೂಲಕ ರವಾನೆಯಾಗುತ್ತಿದ್ದು, ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿ ಪ್ರತಿನಿತ್ಯ ದನಕರುಗಳ ಮಾರಣ ಹೋಮ ನಡೆಸಿ ನೂರಾರು ಕೆಜಿ ಮಾಂಸವನ್ನ ಮಾರಾಟ ಮಾಡುತ್ತಿದ್ದ ಅಂಶ ಬೆಳಕಿಗೆ ಬಂದಿದೆ. ಸೋಮವಾರ ಅಕ್ರಮ ಕಸಾಯಿಖಾನೆ ಮೇಲೆ ದಾಳಿ ನಡೆಸಿರುವ ಪಣಂಬೂರು ಉಪವಿಭಾಗದ ರೌಡಿ ನಿಗ್ರಹ ದಳ ಮತ್ತು ಪಣಂಬೂರು ಪೊಲೀಸರು 20ಕ್ಕೂ ಹೆಚ್ಚು ದನಕರುಗಳನ್ನು ರಕ್ಷಿಸಿದ್ದಾರೆ. ಸ್ಥಳದಲ್ಲಿ 4 ಜಾನುವಾರುಗಳ ಅವಶೇಷಗಳು ಪತ್ತೆಯಾಗಿದ್ದು, 1 ಕ್ವಿಂಟಾಲ್ ದನದ ಮಾಂಸವನ್ನು ವಶಪಡಿಸಿಕೊಳ್ಳಲಾಗಿದೆ. ಕಸಾಯಿಖಾನೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಅಕ್ರಮವಾಗಿ ದನದ ಮಾಂಸ ಮಾರಾಟ ಮಾಡಲಾಗುತ್ತಿತ್ತು ಎನ್ನಲಾಗಿದೆ. ದಾಳಿ ಸಂದರ್ಭ ಆರೋಪಿಗಳು ಪರಾರಿಯಾಗಿದ್ದಾರೆ. ಹನೀಫ್ ಎಂಬಾತನಿಗೆ ಸೇರಿದ ದೊಡ್ಡಿ ಹಾಗೂ ಕಸಾಯಿಖಾನೆ ಇದು ಎಂದು ತಿಳಿದುಬಂದಿದೆ. ಪಣಂಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಸಮೀಪವಿರುವ ಜೋಕಟ್ಟೆ ಗ್ರಾಮದಲ್ಲಿ ಅಕ್ರಮ ಕಸಾಯಿಖಾನೆ ನಡೆಸಲಾಗುತ್ತಿದೆ. ಇಲ್ಲಿ ಪ್ರತಿನಿತ್ಯ ನೂರಾರು ದನಕರುಗಳನ್ನು ವಧೆ ಮಾಡಲಾಗುತ್ತಿದೆ ಎನ್ನುವ ಮಾಹಿತಿ ಪಡೆದ ಪೊಲೀಸರು ಎಸಿಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ರೌಡಿ ನಿಗ್ರಹ ದಳ ಪಣಂಬೂರು ಪೊಲೀಸರು ದಾಳಿ ನಡೆಸಿದರು. ಈ ಸಂದರ್ಭ ಬೃಹತ್ ದನದ ದೊಡ್ಡಿ ಪತ್ತೆಯಾಗಿದ್ದು, ಮೇಲ್ನೋಟಕ್ಕೆ ಸಾಕುವ ನೆಪದಲ್ಲಿ ದೊಡ್ಡಿಯೊಳಗೆ ದನಕರುಗಳನ್ನು ಹತ್ಯೆ ಮಾಡಲಾಗುತ್ತಿತ್ತು. ದನಕರುಗಳು ಕೂಗಲು ಆಗದಂತೆ ಎಲ್ಲಾ ಕರುಗಳಿಗೂ ಬಾಯಿಗೆ ಹಗ್ಗ ಬಿಗಿದು ಕಾಲುಗಳನ್ನು ಕಟ್ಟಿಹಾಕಿ ವಧೆ ಮಾಡಲಾಗುತ್ತಿತ್ತು. ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಲಯ ದನಗಳನ್ನು ಮರಳಿ ಮಾಲಕನಿಗೆ ಹಿಂದಿರುಗಿಸುವಂತೆ ಆದೇಶ ನೀಡಿದೆ. ಜೂನ್ 17ರಂದು ಕೃಷ್ಣಾಪುರದಲ್ಲಿ ಹಟ್ಟಿಯೊಳಗೆ ನುಗ್ಗಿ ದನ ಕದ್ದೊಯ್ದ ಘಟನೆ ಬಳಿಕ ಹೆಬ್ರಿಯಲ್ಲಿ ಪ್ರಕರಣ ಸೇರಿದಂತೆ ವಾರದೊಳಗಾಗಿ ಹಲವು ಘಟನೆಗಳು ನಡೆದಿದ್ದು, ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಅಕ್ರಮ ಕಸಾಯಿಖಾನೆಯಿಂದ ಹೊರಬರುತ್ತಿದ್ದ ದನದ ಮಾಂಸ ನಾಯಿ ಕೊಡೆಗಳಂತೆ ತಲೆ ಎತ್ತುತ್ತಿರುವ ಬಿರಿಯಾನಿ ಸೆಂಟರ್ಗಳಿಗೆ, ಸ್ಥಳೀಯ ಮಾಂಸದ ಅಂಗಡಿಗಳಿಗೆ ಮಾರಾಟ ಮಾಡಲಾಗುತ್ತಿದೆ. ಅಕ್ರಮ ಕಸಾಯಿಖಾನೆಗಳು ಎಲ್ಲೆಡೆ ತಲೆ ಎತ್ತಿದ್ದು, ಇದರ ನಿಯಂತ್ರಣ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ.